ಶ್ರೀ ಕ್ಷೇತ್ರ ಸೌತದಡ್ಕ ಮಹಾಗಣಪತಿ ಕ್ಷೇತ್ರವು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧಾರ್ಮಿಕ ಧರ್ಮಾದಾಯ ದತ್ತಿ ಇಲಾಖಾ ವ್ಯಾಪ್ತಿಗೊಳ್ಳಲ್ಪಟ್ಟ ಪ್ರವರ್ಗ ಎಗೆ ಸೇರಿದ ಅಧಿಸೂಚಿತ ಸಂಸ್ಥೆಯಾಗಿದ್ದು, ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶದನ್ವಯ ದಿನಾಂಕ 3/2/2021 ಅನ್ವಯ ಆಗುವಂತೆ 3 ವರ್ಷದ ಅವಧಿಗೆ 9 ಸದಸ್ಯರನ್ನೊಳಗೊಂಡ ವ್ಯವಸ್ಥಾಪನಾ ಸಮಿತಿ ರಚನೆಯಾಗಿದ್ದು, ಪ್ರಸಕ್ತ ದಿನಾಂಕ 3/2/2024 ವ್ಯವಸ್ಥಾಪನಾ ಸಮಿತಿಯ ಅವಧಿಯು ಮುಕ್ತಾಯವಾಗಲಿದೆ. ಈ 3 ವರ್ಷದ ಅವಧಿಯಲ್ಲಿ 8 ಮಂದಿ ಸದಸ್ಯರನ್ನೊಳಗೊಂಡ ವ್ಯವಸ್ಥಾಪನಾ ಸಮಿತಿ ಕಾರ್ಯನಿರ್ವಹಿಸಿದ್ದು, ಈ ಸಂದರ್ಭದಲ್ಲಿ ದೇವಳದಲ್ಲಿ ಕೈಗೊಳ್ಳಲಾದ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನು ಈ ಕೆಳಗಿನಂತೆ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧಾರ್ಮಿಕ ಚಟುವಟಿಕೆಗಳು ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಆಯಿತು. ಕ್ಷೇತ್ರದಲ್ಲಿ ಹಮ್ಮಿಕೊಂಡಂತಹ ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ಚಟುವಟಿಕೆಗಳು ಮತ್ತು ಮುಂದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯಗಳು, ಇದರ ಬಗ್ಗೆ ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಧಾರ್ಮಿಕ ಚಟುವಟಿಕೆಗಳ ವಿಭಾಗದಲ್ಲಿ ನಮಗೆ ದೇವಳದಲ್ಲಿ 16/9/2021 ನಡೆಸಲಾದ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ದೇವಳದ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿ ದುರ್ಗಾ ಪೂಜೆಯನ್ನು ನಿರಂತರವಾಗಿ 12 ತಿಂಗಳು ನಡೆಸಿ ಅಂತಿಮವಾಗಿ ಚಂಡಿಕಾ ಹೋಮ ನಡೆಸಲಾಗಿರುತ್ತದೆ. ದೇವಳದ ವಾರ್ಷಿಕ ಜಾತ್ರೆ ಮೂಡಪ್ಪ ಸೇವೆಯ ಮೊದಲು 2 ದಿನಗಳಲ್ಲಿ ಭಜನೋತ್ಸವ ಹಾಗೂ ಯಕ್ಷೋತ್ಸವದಂತಹ ವಿಶೇಷ ಕಾರ್ಯಕ್ರಮಗಳನ್ನು 2022 ಹಾಗೂ 2023ನೇ ಸಾಲಿನಲ್ಲಿ ಯಶಸ್ವಿಯಾಗಿ ನಾವು ಜರುಗಿಸಿರುತ್ತೇವೆ. ದೇವಳದಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದ್ದು, ಪ್ರತಿ ಭಾನುವಾರ ಹಾಗೂ ಸಂಕಷ್ಟಹರ ಚತುರ್ಥಿ ದಿನಗಳಲ್ಲಿ ಶ್ರೀ ಪುರುಷೋತ್ತಮ ನಾಯಕ್ ಉಪ್ಪಿನಂಗಡಿ ಅವರ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಜಿಲ್ಲೆಯ ವಿವಿಧ ಆಹ್ವಾನಿತ ಭಜನಾ ತಂಡಗಳಿಗೆ ಭಜನಾ ಸೇವೆ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಕ್ಷೇತ್ರದಲ್ಲಿ ನಾವು ಕೈಗೊಂಡಂತಹ ಅಭಿವೃದ್ಧಿ ಕಾರ್ಯಗಳು, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ದಿನಾಂಕ 3/11/2021 ನಡೆಸಲಾದ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ದೇವಳಕ್ಕೆ ಅಗತ್ಯ ಜಮೀನನ್ನು ಕಾಯ್ದಿರಿಸುವ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡಿರುವಂತೆ ನಮ್ಮ ಸಮಿತಿಯ ಸದಸ್ಯರ ಒಕ್ಕರಲ ಪ್ರಯತ್ನದಿಂದ ಕಡೀರ ಎಂಬ ಜಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ನಾಗಬನ ಹಾಗೂ ನಾಗ ಸಾನ್ನಿಧ್ಯವಿರುವಂತಹ 5 ಎಕರೆ ಜಮೀನು, ದೇವಳದ ವತಿಯಿಂದ ನಡೆಸಲ್ಪಡುವ ಗೋಶಾಲೆಗೆ 0.80 ಎಕರೆ ಜಮೀನು ಹಾಗೂ ಅನಾಧೀನ ಸ್ಥಳದಲ್ಲಿ ಕಂಡುಬಂದಿದ್ದಂತಹ 0.89 ಎಕರೆ ಜಮೀನನ್ನು ಮಾನ್ಯ ದಕ್ಷಿಣ ಜಿಲ್ಲಾಧಿಕಾರಿ ಶ್ರೀ ರವಿಕುಮಾರ್ ಅವರು ದೇವಳದ ಹೆಸರಿಗೆ ಕಾಯ್ದಿರಿಸಿ ಆದೇಶಿಸಿರುತ್ತಾರೆ. ದೇವಳದ ಪ್ರಾರಂಭದಲ್ಲಿ 3.7 ಎಕರೆ ಜಮೀನು ಇದ್ದು, ಪ್ರಸಕ್ತ ಒಟ್ಟು ನಮ್ಮ ಅವಧಿಯ ಮುಗಿಯುವ ಸಂದರ್ಭದಲ್ಲಿ 10.39 ಎಕರೆ ಜಮೀನು ದೇವಳದ ಅಧೀನದಲ್ಲಿದೆ ಎಂದು ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ದೇವಳದ ಅಧೀನಕ್ಕೆ ಜಮೀನು ಹಸ್ತಾಂತರವಾದ ಕೂಡಲೇ ದೇವಳದ ಧಾರ್ಮಿಕ ಅಭಿವೃದ್ಧಿ ಕಾರ್ಯಗಳನ್ನು ಸುಲಲಿತವಾಗಿ ಚಲಿಸಲು ಅನುಕೂಲವಾಗಿದ್ದು, ಕಡೀರ ನಾಗಬನ ಹಾಗೂ ನಾಗ ಸಾನ್ನಿಧ್ಯವಿರುವಂತಹ 5 ಎಕರೆ ಜಮೀನಿನಲ್ಲಿ ಕಡೀರ ನಾಗಬನವನ್ನು ಸ್ಥಳೀಯ ಭಕ್ತಾದಿಗಳ ಸಹಕಾರದೊಂದಿಗೆ ಪುನರ್ನಿರ್ಮಾಣ ಮತ್ತು ದೇವಳಕ್ಕೆ ಮಂಜೂರಾದ 89.89 ಎಕರೆ ಜಮೀನಿನಲ್ಲಿ ಸುಮಾರು 7.4 ಲಕ್ಷ ವೆಚ್ಚದಲ್ಲಿ ರಕ್ತೇಶ್ವರಿ ಗುಡಿ, ರೂ 2.1 ಲಕ್ಷ ವೆಚ್ಚದಲ್ಲಿ ನಾಗಾಲಯ ನಿರ್ಮಾಣ ಕಾಮಗಾರಿ ಹಾಗೂ ಸ್ಥಳೀಯ ಭಕ್ತಾದಿಗಳ ಸಹಕಾರದಿಂದ ಪಂಜುರ್ಲಿ ದೈವದ ಕಟ್ಟೆಯನ್ನು ಪೂರ್ಣಗೊಳಿಸಿ ದಿನಾಂಕ 28/1/2024 ಪ್ರತಿಷ್ಠಾ ಕಾರ್ಯಕ್ರಮಗಳು ಕ್ಷೇತ್ರದ ತಂತ್ರಿಗಳಾದ ಶ್ರೀ ನಾಗೇಶ್ ತಂತ್ರಿ ಇವರ ನೇತೃತ್ವದಲ್ಲಿ ಹಾಗೂ ವಾಸ್ತುತಜ್ಞ ಶ್ರೀ ಜಗನ್ನಿವಾಸರಾವ್ ಪುತ್ತೂರು ಅವರ ಮಾರ್ಗದರ್ಶನದಂತೆ ನಡೆಯಲಿದೆ. ಅಭಿವೃದ್ಧಿ ಕಟ್ಟಡ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಒಟ್ಟು ರೂ 34 ವೆಚ್ಚದಲ್ಲಿ ರಂಗಮಂದಿರ ನಿರ್ಮಾಣ, ರಂಗಮಂದಿರದ ಮುಂಭಾಗ ಶೀಟು ಅಳವಡಿಕೆ ಕಾಮಗಾರಿ, ಇದನ್ನು ಬಯಲು ರಂಗಮಂದಿರ ಅಂತ ನಾವು ಈಗ ನಾಮಕರಣ ಮಾಡಿದ್ದೇವೆ, ಹಾಗೂ ರೂ 3 ಲಕ್ಷ ವೆಚ್ಚದಲ್ಲಿ ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ಸಾಗಲು ಅನುಕೂಲವಾಗುವಂತೆ ಸ್ಟೀಲ್ ರೇಲಿಂಗ್ ಅಳವಡಿಕೆ, ಕೆನರಾ ಬ್ಯಾಂಕಿನ CSR ಫಂಡ್ ಅನುದಾನದಿಂದ ರೂ 10 ಲಕ್ಷ ವೆಚ್ಚದಲ್ಲಿ ನೂತನ ಕೌಂಟರ್ ನಿರ್ಮಾಣ ಕಾಮಗಾರಿಗಳನ್ನು ಈಗಾಗಲೇ ಪೂರ್ತಿಗೊಳಿಸಲಾಗಿದೆ. ಅದು ಈ ಸೇವಾ ಕೌಂಟರ್ ನಾಡಿದ್ದು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಕಡೀರ ನಾಗಬನ 0.5 ಎಕರೆ ಜಮೀನಿನ ಸುತ್ತ ಸುಮಾರು 2.5 ಲಕ್ಷ ವೆಚ್ಚದಲ್ಲಿ ಆವರಣ ರಚನೆ ಕಾಮಗಾರಿಯು ಅಂತಿಮ ಹಂತದಲ್ಲಿದೆ.
ಜಿಲ್ಲಾ ಪಂಚಾಯತ್ ವತಿಯಿಂದ ರು 19 ಲಕ್ಷ ರು ವೆಚ್ಚದಲ್ಲಿ ಅಡುಗೆ ಅನಿಲ ಘಟಕವನ್ನು ನಿರ್ಮಾಣ ಮಾಡಿ ಅಡುಗೆ ಅನಿಲವನ್ನು ಅನ್ನಛತ್ರದಲ್ಲಿ ಸಾರ್ವಜನಿಕರಿಗೆ ಅಡುಗೆ ಮಾಡಲಿಕ್ಕೆ ಬಳಕೆ ಮಾಡಲಿಕ್ಕೆ ಆಗ್ತಾ ಇದೆ. ರು 80 ಲಕ್ಷ ರು ವೆಚ್ಚದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕಾಮಗಾರಿ, ರು 3.25 ಲಕ್ಷ ರು ವೆಚ್ಚದಲ್ಲಿ ರಂಗಮಂದಿರ ಮುಂಭಾಗ ಚರಂಡಿ ನಿರ್ಮಾಣ ಕಾಮಗಾರಿ, ರು 7.3 ಲಕ್ಷ ವೆಚ್ಚದಲ್ಲಿ ಗೋಶಾಲೆ ಆವರಣ ರಚನೆ, ರು 3.73 ಲಕ್ಷ ವೆಚ್ಚದಲ್ಲಿ ಶಿಶು ಮಂದಿರ ಆವರಣ ರಚನೆ, 20 ಲಕ್ಷ ರು ವೆಚ್ಚದಲ್ಲಿ ಗೋಶಾಲೆಗೆ ಇಂಟರ್ಲಾಕ್ ಒದಗಿಸಿ ಅಳವಡಿಸುವುದು, ರು 7.5 ಲಕ್ಷ ವೆಚ್ಚದಲ್ಲಿ ಶಿಶು ಮಂದಿರ ನವೀಕರಣ ಕಾಮಗಾರಿ ಹಾಗೂ ರು 175 ಲಕ್ಷ ವೆಚ್ಚದಲ್ಲಿ ಕ್ಷೇತ್ರಕ್ಕೆ ಸುಸಜ್ಜಿತವಾದ ದಾಸ್ತಾನು ಕೊಠಡಿಯನ್ನು ಒಳಗೊಂಡಂತಹ ಪ್ರಸಾದ ತಯಾರಿ ಕಟ್ಟಡವನ್ನು ನಿರ್ವಹಿಸುವ ಬಗ್ಗೆ ಅಂದಾಜು ಪಟ್ಟಿಯನ್ನು ತಯಾರಿಸಿ ಇಲಾಖಾ ನಿಯಮಾನುಸಾರ ಜರುಗಿಸಬೇಕಾದ ಅಗತ್ಯ ಕ್ರಮಗಳು ಚಾಲನೆಯಲ್ಲಿವೆ. ಇನ್ನುಳಿದಂತೆ ದೇವಳದಲ್ಲಿ ಭಕ್ತಾದಿಗಳಿಗೆ ನೀಡಲಾಗುವ ಸೇವಾ ರಶೀದಿಗಳ ಬಗ್ಗೆ ಅತ್ಯಾಧುನಿಕ ಬಿಲ್ಲಿಂಗ್ ತಂತ್ರಾಂಶ ಅಳವಡಿಸಿ ಗಣೀಕೃತ ಟ್ಯಾಲಿ ತಂತ್ರಾಂಶದಲ್ಲಿ ಬಿಲ್ಲಿಂಗ್ ವ್ಯವಸ್ಥೆ, ದೇವಳದಲ್ಲಿ ಸಾಮಗ್ರಿಗಳನ್ನು ದಾಸ್ತಾನೀಕರಿಸಲು ವ್ಯವಸ್ಥಿತ ದಾಸ್ತಾನು ಕೊಠಡಿ ರಚಿಸಿ ವ್ಯವಸ್ಥಿತವಾಗಿ ವಿತರಿಸುವ ವ್ಯವಸ್ಥೆ, ಕೆನರಾ ಬ್ಯಾಂಕ್ ಅನುದಾನದಲ್ಲಿ ಅನ್ನಛತ್ರದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ತಟ್ಟೆ ತೊಳೆಯಲು ಬಿಸಿ ನೀರಿನ ವ್ಯವಸ್ಥೆಗೆ ಸೋಲಾರ್ ಅಳವಡಿಕೆ, ಗುಡುಗು ಸಿಡಿಲಿನಿಂದ ರಕ್ಷಣೆಗೆ 2.5 ಲಕ್ಷ ವೆಚ್ಚದಲ್ಲಿ 2 ಮಿಂಚು ನಿರೋಧಕ ಘಟಕಗಳ ಅಳವಡಿಕೆ, ಸೋಲಾರ್ ಲೈಟ್ ಅಳವಡಿಕೆ, ಕಲಾಮಂದಿರಕ್ಕೆ 300 ನೀಲ್ಕಮಲ್ ಕುರ್ಚಿಗಳ ಖರೀದಿ, ಸೇವಾ ಕೌಂಟರಿಗೆ ಆನ್ಲೈನ್ UPS ಅಳವಡಿಕೆ, ಹುಂಡಿ ವ್ಯವಸ್ಥೆ, ಹುಂಡಿ ಎಣಿಕೆ ಯಂತ್ರ, ಹೂತೋಟ ಅಭಿವೃದ್ಧಿ, ಪಾರ್ಕಿಂಗ್ ಸ್ಥಳದಲ್ಲಿ ವನಮಹೋತ್ಸವ ಸಂದರ್ಭದಲ್ಲಿ ಸಸಿಗಳನ್ನು ನೆಟ್ಟಿರುವುದು, ಚಿನ್ನ ಬೆಳ್ಳಿ ಭದ್ರತೆಗೆ ಸ್ಟೀಲ್ ಕಪಾಟು ಖರೀದಿ, ತುಲಾಭಾರ ವ್ಯವಸ್ಥೆ, ಭದ್ರತೆಗೆ CC ಕ್ಯಾಮರಾ ಅಳವಡಿಕೆ, ಧ್ವನಿವರ್ಧಕ ಖರೀದಿ ಮುಂತಾದ ಕಾರ್ಯಗಳನ್ನು ನಡೆಸುತ್ತಾ ಇದರ ಜೊತೆಗೆ ಈ ಚಿಂತನೆಗಳನ್ನು ನಡೆಸಿ ಕಾರ್ಯಗತಗೊಳಿಸಲಾಗಿದೆ. ಹಾಗೆ ಸಾಮಾಜಿಕ ಚಟುವಟಿಕೆಗಳ ಅಡಿಯಲ್ಲಿ ಸಮಿತಿಯ ಆಡಳಿತಾವಧಿಯ ಪ್ರಾರಂಭಿಕ ಹಂತದಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಸಂಕಷ್ಟಕ್ಕೀಡಾದ ದೇವಳದ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತೆಯರು ಹಾಗೂ ಸಿ ವರ್ಗದ ದೇವಾಲಯದ ಅರ್ಚಕರಿಗೆ ಜಿನಸು ಸಾಮಗ್ರಿ ಕಿಟ್ಗಳನ್ನು ವ್ಯವಸ್ಥಿತವಾಗಿ ವಿತರಿಸುವ ಬಗ್ಗೆ ಅಗತ್ಯ ಕ್ರಮ, ಸ್ಥಳೀಯರಿಗೆ ಅನುಕೂಲವಾಗುವಂತೆ ದೇವಳದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ಉಚಿತ ಆರೋಗ್ಯ ಹಾಗೂ ದಂತ ತಪಾಸಣಾ ಶಿಬಿರ, ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬೇಸಿಗೆ ಶಿಬಿರ, ಚೇತನಾಸ್ ಬ್ಯೂಟಿ ಲಾಂಚ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಚ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಚಿಂತನೆಯಂತೆ
ವಿಶ್ವ ಯೋಗ ದಿನಾಚರಣೆಯನ್ನು ದೇವಳದಲ್ಲಿ ಆಚರಿಸಲಾಗಿದ್ದು, ಸಾಮಾಜಿಕ ಚಟುವಟಿಕೆಗಳ ಬಗ್ಗೆಯೂ ಕ್ಷೇತ್ರದಿಂದ ಅವಶ್ಯ ಸಹಕಾರ ನೀಡಲಾಗಿದೆ. ಕ್ಷೇತ್ರದ ಪಕ್ಕದಲ್ಲೇ ಇರುವ ಶೈಕ್ಷಣಿಕ ಸಂಸ್ಥೆಯಾದ ಶ್ರೀ ರಾಮ ಶಾಲೆ ಪಟ್ಟೂರು ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಭೋಜನ ಪ್ರಸಾದವನ್ನು ದೇವಳದಿಂದ ಪ್ರತಿನಿತ್ಯ ವಿತರಿಸಲಾಗುತ್ತಿದೆ. ದೇವಳದ ವತಿಯಿಂದ ನಡೆಸಲ್ಪಡುವ ಶಿಶು ಮಂದಿರದಲ್ಲಿ ಹಿಂದೂ ಧಾರ್ಮಿಕ ಶಿಕ್ಷಣವನ್ನು ಬೋಧಿಸಲಾಗುತ್ತಿದ್ದು, ಸುಮಾರು 45 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈವರೆಗೆ ಮಾನ್ಯ ಶಾಸಕರ ನಿರ್ದೇಶನದಂತೆ ತಾಲೂಕಿನ ಸರಿಸುಮಾರು 105 ದೇವಸ್ಥಾನ, 35 ದೈವಸ್ಥಾನ, 30 ಭಜನಾ ಮಂಡಳಿ, 35 ಸಂಘ ಸಂಸ್ಥೆಗಳಿಗೆ ಜಾತ್ರಾ ಮಹೋತ್ಸವ, ಬ್ರಹ್ಮಕಲಶೋತ್ಸವ ಹಾಗೂ ವಿಶೇಷ ಸಂದರ್ಭದಲ್ಲಿ ದೇವಳದಿಂದ ಪ್ರಸಾದ ರೂಪದಲ್ಲಿ ದಿನಸು ಸಾಮಗ್ರಿಗಳನ್ನು ಒದಗಿಸಿ ಸಹಕರಿಸಲಾಗಿದೆ. ದಿನಾಂಕ 27/1/2024ರಿಂದ ದಿನಾಂಕ 29/1/2024ರವರೆಗೆ ದೇವಳದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದ್ದು, ದಿನಾಂಕ 27/1/24ರಂದು ದೇವತಾ ಪ್ರಾರ್ಥನೆ, ನಾಗಬನದಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನ, ಪ್ರಾಸಾದ ಶುದ್ಧಿ, ಸ್ಥಳ ಶುದ್ಧಿ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜಾ ಬಲಿ, ಪ್ರಾಕಾರ ಬಲಿ ಮತ್ತು ದಿನಾಂಕ 28/1/24ರಂದು ಕಡಿರ ನಾಗಬನ ಮತ್ತು ರಕ್ತೇಶ್ವರಿ ಗುಡಿ ಬಳಿ ಮಹಾಗಣಪತಿ ಹೋಮ, ಪ್ರತಿಷ್ಠಾ ಹೋಮ, ಕಲಶ ಪೂಜೆ, ಶ್ರೀ ನಾಗದೇವರ ಪ್ರತಿಷ್ಠೆ, ರಕ್ತೇಶ್ವರಿ ಪಂಜುರ ದೈವಗಳ ಪ್ರತಿಷ್ಠೆ, ಕಡಿರ ನಾಗಬನದಲ್ಲಿ ಶ್ರೀ ನಾಗದೇವರ ಪುನಃಪ್ರತಿಷ್ಠೆ ಮತ್ತು ಸಾಯಂಕಾಲ 3 ಗಂಟೆಯಿಂದ ಭಜನಾ ಸೇವೆ ಇದು ನಡೀಲಿಕ್ಕಿದೆ. ದಿನಾಂಕ 29/1/2024ರಂದು ಲೋಕ ಕಲ್ಯಾಣಾರ್ಥವಾಗಿ ಅಷ್ಟೋತ್ತರ ಸಹಸ್ರ ನಾಳಿಕೇರ ಗಣಪತಿ ಹೋಮ ಕಾರ್ಯಕ್ರಮವೂ ಜರುಗಲಿದೆ. ಹಾಗೂ ಅದೇ ದಿನ ತಾಯಂದಿರು ಮಕ್ಕಳಿಗೆ ಹಾಲುಣಿಸುವ ನೂತನ ಕೊಠಡಿಯನ್ನು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆಯಾದ ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕ್ಕಳ ಮಲಾರಬೀಡು ಇವರು ಲೋಕಾರ್ಪಣೆ ಮಾಡಲಿದ್ದಾರೆ. ಕ್ಷೇತ್ರ ಪರಿಚಯದ ಪುಸ್ತಕವನ್ನು ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀ ಶರತ್ಕೃಷ್ಣ ಪಡ್ವೆಟ್ನಾಯ ಅವರು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ದೇವಳದ ವಾಸ್ತುತಜ್ಞ ಶ್ರೀ ಜಗನ್ನಿವಾಸರಾವ್ ಪುತ್ತೂರು ಹಾಗೂ ಶ್ರೀ ಶ್ರೀಧರ್ ಭಟ್ ಸಂಸ್ಕೃತ ಪ್ರಾಧ್ಯಾಪಕರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಶ್ರೀಮತಿ ಶರಣ್ಯ ನಂದನ್ ಮತ್ತು ಬಳಗದವರು ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವು ಜರುಗಲಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಮುಂದೆ ಶೀಘ್ರ ಕೈಗೊಳ್ಳಬೇಕಾಗಿರುವಂತಹ ಕಾರ್ಯಗಳು ದೇವಳದ ವತಿಯಿಂದ ಗೋಶಾಲೆಯನ್ನು ನಡೆಸಲಾಗುತ್ತಿದ್ದು 230ಕ್ಕೂ ಅಧಿಕ ಗೋವುಗಳನ್ನು ಪೋಷಿಸಲಾಗುತ್ತಿದ್ದು, ಪ್ರಸಕ್ತ ಬರೇ 80 ಸೆನ್ಸ್ ಜಾಗದಲ್ಲಿ ಅಧಿಕ ಸಂಖ್ಯೆಯ ಗೋವುಗಳನ್ನು ಪೋಷಿಸಲಾಗುತ್ತಿದ್ದು, ದೇವಳದ ಈಗ ಇರುವ 80 ಸೆನ್ಸ್ ಜಾಗದಲ್ಲಿ ಈ ಗೋವುಗಳನ್ನು ಪೋಷಿಸಲಾಗುತ್ತಿದೆ. ದೇವಳದ ಪಕ್ಕದಲ್ಲಿ ಲಭ್ಯವಿರುವ KCDC ಸ್ವಾಧೀನದಲ್ಲಿರುವ ಸರಕಾರಿ 10 ಎಕರೆ ಜಮೀನನ್ನು ದೇವಳಕ್ಕೆ ಮಂಜೂರುಗೊಳಿಸುವಂತೆ ಕೋರಿ ಮನವಿ ಸಲ್ಲಿಸಲಾಗಿದೆ. ಅದೇ ರೀತಿ ದೇವಳದ ಪಕ್ಕದಲ್ಲಿರುವ 240/2 BAಯಲ್ಲಿ 0.58 ಎಕರೆ ಸರ್ಕಾರಿ ಜಮೀನು, ಸರ್ವೆ ನಂಬರ್ 318/5ರಲ್ಲಿ 0.69 ಎಕರೆ ಸರ್ಕಾರಿ ಜಮೀನು ಇದ್ದು, ಇದು ದೇವಳದ ಅಭಿವೃದ್ಧಿಗೆ ಪೂರಕವಾಗಿದ್ದು, ಈ ಜಮೀನನ್ನು ದೇವಳಕ್ಕೆ ಮಂಜೂರುಗೊಳಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಗಿದೆ. ಪ್ರಸ್ತಾವಿತ ಜಮೀನನ್ನು ಆದಷ್ಟು ಶೀಘ್ರ ಕಂದಾಯ ಇಲಾಖಾ ಅಧಿಕಾರಿಗಳು ದೇವಳಕ್ಕೆ ಮಂಜೂರುಗೊಳಿಸುವಂತೆ ಅವರನ್ನೆಲ್ಲ ಮತ್ತೊಮ್ಮೆ ನಾವು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ದೇವಳದ ಪರವಾಗಿ ವಿನಂತಿಸುತ್ತಿದ್ದೇವೆ. ಈಗಾಗಲೇ ದಿನನಿತ್ಯ 2,000ಕ್ಕೂ ಅಧಿಕ ಭಕ್ತಾದಿಗಳು ಪ್ರತಿನಿತ್ಯ ಅನ್ನಪ್ರಸಾದ ಸ್ವೀಕರಿಸುತ್ತಿದ್ದು, ಅನ್ನಛತ್ರದ ಮೇಲಂತಸ್ತು ವಿಸ್ತರಣೆ ಕಾಮಗಾರಿ ಮಾಡಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಇದರ ಜೊತೆಗೆ ಅಶ್ವತ್ಥಕಟ್ಟೆ ನವೀಕರಣ, ಭಜನಾ ಮಂಟಪ ರಚನೆ, ಅನ್ನಛತ್ರಕ್ಕೆ ಅಗತ್ಯ ಪಾತ್ರೆಗಳ ಖರೀದಿ, ಗೋಶಾಲೆ ಬಳಿ ಸ್ವಾಗತ ದ್ವಾರ, ಸುಸಜ್ಜಿತ ದಾಸ್ತಾನು ಕೊಠಡಿಯನ್ನೊಳಗೊಂಡಂತಹ ಪ್ರಸಾದ ತಯಾರಿ ಕಟ್ಟಡ ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಶೀಘ್ರವೇ ನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ದೇವಳಕ್ಕೆ ಇದೆ. ಕ್ಷೇತ್ರವು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದ್ದು, ಕ್ಷೇತ್ರಕ್ಕೆ ಅಧಿಕ ಸಂಖ್ಯೆಯಲ್ಲಿ ಬಹುಶಃ ಪ್ರತಿನಿತ್ಯ 20,000 ರಿಂದ 30,000 ಜನ ದೇವಳಕ್ಕೆ ಭೇಟಿ ನೀಡುತ್ತಿದ್ದು,
ಭಕ್ತ ಜನಸಾಗರವೇ ಹರಿದು ಬರುತ್ತಿದ್ದು 2022-23ನೇ ಸಾಲಿನಲ್ಲಿ 10 ಕೋಟಿಗೂ ಅಧಿಕ ಆದಾಯ ಬಂದಿರುತ್ತದೆ ಎಂಬುದನ್ನು ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ದೇವಳದಲ್ಲಿ ಒಟ್ಟು 63 ಮಂದಿ ಸಿಬ್ಬಂದಿಯವರು ವಿವಿಧ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕ್ಷೇತ್ರಕ್ಕೆ ಭಕ್ತಾದಿಗಳು ಹರಕೆ ರೂಪದಲ್ಲಿ ಸಲ್ಲಿಸಿರುವಂತಹ 45 ಟನ್ ತೂಕದ ಕಂಚಿನ ಗಂಟಾಮಣಿಗಳು ದಾಸ್ತಾನಿದ್ದು, ಗಂಟಾಮಣಿಗಳನ್ನು ಈ ಹರಾಜು ಪ್ರಕ್ರಿಯೆ ನಡೆಸುವಂತೆ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ನಾವು ಈಗಾಗಲೇ ದೇವಳಕ್ಕೆ ಬಸ್ಸಿನ ಸೌಕರ್ಯಗಳು ಇಲ್ಲದೇ ಇರುವುದರಿಂದ ಮಾನ್ಯ ಧಾರ್ಮಿಕ ದತ್ತಿ ಇಲಾಖೆ ಸಚಿವರು ಹಾಗೂ ಸಾರಿಗೆ ಸಚಿವರಿಗೆ ದೇವಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಬಸ್ಸುಗಳನ್ನು ನಮ್ಮ ದೇವಳಕ್ಕೂ ಅದನ್ನು ವಿಸ್ತರಿಸಬೇಕು ಅಂತ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದು, ಅದರ ಬಗ್ಗೆಯೂ ನಾವು ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ ಮತ್ತು ಆ ಭರವಸೆಯು ನಮಗಿದೆ, ಹಾಕಿಕೊಡ್ತಾರೆ ಅನ್ನೋ ಭರವಸೆಯು ನಮ್ಮಲ್ಲಿದೆ. ದಿನಾಂಕ 2/2/24 ಬೆಳಿಗ್ಗೆ 10 ಗಂಟೆಗೆ ಈಗಾಗಲೇ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕೆನರಾ ಬ್ಯಾಂಕ್ ವತಿಯಿಂದ ನಿರ್ಮಾಣಗೊಂಡಿರುವಂತಹ ಸೇವಾ ಕೌಂಟರನ್ನು ಕೆನರಾ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಿಂದ ಲೋಕಾರ್ಪಣೆ ಮಾಡಿ ಸಂಜೆ 5:30ಕ್ಕೆ ನೂತನವಾಗಿ ಪಟ್ಟಂತಹ ರಕ್ತೇಶ್ವರಿ ಮತ್ತು ಪಂಜುರ ದೈವಗಳಿಗೆ ಸೌತೆಹಡ್ಕದಲ್ಲಿ ಪ್ರಥಮ ಬಾರಿಗೆ ನರ್ತನ ಸೇವೆಯು ಜರಗಲಿದೆ. ಹಾಗೂ ಎಂದಿನಂತೆ ದಿನಾಂಕ 13/2/2024 ಮಂಗಳವಾರ ಮಾಘಶುದ್ಧ ಚೌತಿಯಂದು ದೇವಳದ ವಾರ್ಷಿಕ ಜಾತ್ರೆ ಮೂಡಪ್ಪ ಸೇವೆಯು ಜರಗಲಿದ್ದು, ಸಾರ್ವಜನಿಕ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪುಣ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ. ಮತ್ತು ಈ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಪತ್ರಿಕಾ ಮಾಧ್ಯಮದ ಮಿತ್ರರು ಸವಿವರವಾಗಿ ತಮ್ಮ ಪತ್ರಿಕೆಗಳಲ್ಲಿ ಬಿತ್ತರಿಸಿ ದೇವಾಲಯದ ಒಂದು ಏನು ಅಭಿವೃದ್ಧಿಗೆ ಪೂರಕವಾಗುವಂತೆ ತಾವು ಮಾಡಿಕೊಡಬೇಕು. ಮತ್ತು ಮತ್ತಷ್ಟು ಜನರು ರಾಜ್ಯಾದ್ಯಂತ ಬರ್ತಾ ಇದ್ದಾರೆ. ಈಗಾಗಲೇ ಬರುವಂತೆ ತಮ್ಮ ಈ ದೇವಳದ ಒಂದು ಏನು ದೇವಳ ಹೇಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದನ್ನು ನೀವು ತಿಳಿಸಿದಲ್ಲಿ ರಾಜ್ಯಾದ್ಯಂತ ಜನರು ಈ ದೇವಳಕ್ಕೆ ಬರಲಿಕ್ಕೆ ಖಂಡಿತವಾಗಿ ಬರ್ತಾರೆ. ಹಾಗೂ ಬರುವಂತೆ ನಿಮ್ಮ ಸಹಕಾರ ಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ, ಎ ಗ್ರೇಡ್ 20ರಲ್ಲಿ ಆಗಿದೆ. ಆದರೆ ದೈವ ಸಂಕಲ್ಪ ಯೋಜನೆಯಲ್ಲಿ ಅದನ್ನು ಸೂಚಿಸಿರೋದು 21ನೇ ಇಸ್ವಿಯಲ್ಲಿ. ಅದು ಸಾರ್ವಜನಿಕ ಮಂಟಪ ಸೇವೆ ಹಾಗೂ ವರ್ಷ ಪ್ರತಿ ಆಗುವಂಥದ್ದು ಫೆಬ್ರವರಿ 13 ಆಗ್ತದೆ, ಮಾಘಶುದ್ಧ ಚೌತಿಯನ್ನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ದೇವಸ್ಥಾನ ಆದಾಯದಲ್ಲಿ ಈಗ 3ನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಸಹ ನಾನು ಸಂತೋಷ ಪಡ್ತಾ ಇದ್ದೇನೆ. ಸ್ಥಳಾವಕಾಶ ಇದ್ದರೆ ಖಂಡಿತವಾಗಿ ದೊಡ್ಡ ಕಲ್ಯಾಣ ಮಂಟಪ ಮಾಡಿದರೆ ತುಂಬ ಜನ ಭಕ್ತಾದಿಗಳು ಅಲ್ಲಿಯೇ ಮದುವೆ ಆಗೋದು, ಅವರವರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಉಂಟು. ಆದರೆ ಸ್ಥಳಾವಕಾಶದ ಕೊರತೆ ಇದೆ. ಈಗಾಗಲೇ ನಾವು ಇದನ್ನು ಸರ್ಕಾರಕ್ಕೆ ಇದರ ಗಮನಕ್ಕೆ ತಂದಿದ್ದೇವೆ. ಅದು ದೇವಸ್ಥಾನದ ಕೆಳಗಡೆ ಒಂದು ಜಾಗ ಒಬ್ಬರದ್ದಿದೆ, ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ಆದರೆ ದೇವಸ್ಥಾನದ ವತಿಯಿಂದ ಹೇಗೆ ದುಡ್ಡಿನ ವ್ಯವಹಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಥವಾ ಕಮಿಷನರ್ ಡಿಸಿಷನ್ ತಗೊಳ್ಬೇಕಾಗ್ತದೆ. ನಮ್ಮ ಮಟ್ಟದಲ್ಲಿ ಏನೆಂದರೆ ಮಾತುಕತೆ ಮಾತ್ರ ಮಾಡಲಿಕ್ಕಾಗ್ತದೆ ಹೊರತು ಅದಕ್ಕೆ ಮತ್ತೆ ಬೇಕಾದದ್ದು ಕಾರ್ಯಕ್ರಮಗಳನ್ನೆಲ್ಲ ಮೇಲಧಿಕಾರಿಗಳೇ ಮಾಡಬೇಕಾಗಿರೋದ್ರಿಂದ ಅದರ ಬಗ್ಗೆ ನಾವು ಜಾಸ್ತಿ ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ನಿಜವಾಗಿ ಅದರಲ್ಲಿ ಆಗಲೇ ಬೇಕಾಗಿದೆ. ಹೌದು. ಮತ್ತು ನಮಗೆ ಪಾರ್ಕಿಂಗಿಗೆ ಅಂತೂ ತುಂಬ ಸಮಸ್ಯೆ ಇದೆ ಅಲ್ಲಿ. ಅದನ್ನು ಸರಿಪಡಿಸುವುದು. ಇನ್ನೊಂದು ಬಯಲು ರಂಗಮಂದಿರ ಕೂಡ ಒಂದು ಹೌದು ಆಗಿದೆ, ಅದರಲ್ಲಿ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ದೊಡ್ಡ ಹಾಲ್ ಆಗಿದೆ. ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಅದನ್ನು ಮಾಡಿರೋದು ನಾವು. ಈಗಾಗಲೇ ನಿರಂತರ ಯಕ್ಷಗಾನ ಹೌದು ರಿನೋವೇಷನ್ ಮಾಡ್ಬೋದು. ಹೌದು, ಅದು ಮಾಡಿದರೆ ಒಂದು ವ್ಯವಸ್ಥಿತ ರೀತಿಯಲ್ಲೇ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಾವು ಅದಕ್ಕೆ ಚೇರ್ಗಳು ಮತ್ತು ಮಂಟಪಗಳನ್ನು ಸ್ವಲ್ಪ ರಿನೋವೇಷನ್ ಮಾಡಿದ್ದೇವೆ ಈಗಾಗಲೇ. ಈ ಪತ್ರಿಕಾ ಗೋಷ್ಠಿಯನ್ನು ಮಾಡಿರೋದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education,
with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.